ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಒಂದು ಯಾವ್ದು ನಿಟ್ಟೆ ಕಾಲೇಜಿನ ಕಾರ್ಯಕ್ರಮವನ್ನು ಸೌಂಡ್ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನಿಲ್ಲಿಸಿದ್ದಾರೆ. ಬೆಂಗಳೂರು ಅಥವಾ ಬೇರೆ ಕಡೆ ಇಲ್ಲದಂಥ ಒಂದು ಕಾನೂನು ಇದೆ. ಆ ಕಾನೂನನ್ನು ಇಲ್ಲಿಯ ಸಂಪ್ರದಾಯವನ್ನು ಉಳಿಸಲಿಕ್ಕೆ, ಇಲ್ಲಿ ಆಚರಣೆಗಳನ್ನು ಉಳಿಸಲಿಕ್ಕೆ ಒಂದು ಸ್ವಲ್ಪ ಸಡಿಲಗೊಳಿಸಬೇಕಂತೇಳಿ ನಾವು ಜಿಲ್ಲಾಡಳಿತದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮತ್ತು 10 ಗಂಟೆ ಒಳಗೆ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಸಾಧ್ಯನೇ ಇಲ್ಲ. ಕಾರ್ಯಕ್ರಮ ಸ್ಟಾರ್ಟ್ ಆಗುವುದೇ ಕತ್ತಲಾದ್ಮೇಲೆ 8 ಗಂಟೆ ನಂತರ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. 2 ಗಂಟೆ ಸಭಾ ಕಾರ್ಯಕ್ರಮ ಮಾಡ್ತಾರೆ, ಆಮೇಲೆ ನಾಟಕಗಳನ್ನು ಮಾಡಬೇಕು, ಯಕ್ಷಗಾನ ಮಾಡಬೇಕು, ಸಂಗೀತ ಕಾರ್ಯಕ್ರಮ ಮಾಡಬೇಕಂತ ಹೇಳಿದ್ರೆ ಆಗೋದಿಲ್ಲ. ಇವತ್ತು ಇದು ನಾಟಕ ಸಂಗೀತ ಕಾರ್ಯಕ್ರಮಕ್ಕೆ ಬಂದಿದೆ. ಮುಂದೊಂದು ದಿನ ಭೂತಕೋಲದಲ್ಲಿ ಹೋಗಿ ಗಗ್ಗರ ಕಟ್ಟಿ ಆಗುವಾಗ 10 ಗಂಟೆ ಆಯ್ತು ಅಂತ ಪೊಲೀಸ್ ಬಂದು ಗಗ್ಗರ ತೆಗೀರಿ ಅಂತ ಹೇಳುವಂಥ ದಿನ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ಇದು ಬೇರೆ ದೈವಾರಾಧನೆಗೆ ಕೂಡ ಹೋಗುವಂಥದ್ದು ಇದೆ. ಈಗ ನಾವೀಗ ಮೆರವಣಿಗೆಲ್ಲ ಹೇಳ್ತಾ ಇದ್ದಾರೆ, ಈಗ ಗಣಪತಿ ಮೆರವಣಿಗೆಲ್ಲ ಅಲ್ಲೇ ಸ್ನಾನ ಮಾಡಿಸಿ ಅಲ್ಲೇ ಮುಳುಗಿಸಿ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಜಿಲ್ಲಾಡಳಿತದಲ್ಲಿ ಒಂದು ವಿನಂತಿ ಏನಂತ ಹೇಳಿದರೆ, ದಯವಿಟ್ಟು ಇಲ್ಲಿಯ ಸಂಪ್ರದಾಯ ಆಚರಣೆಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉಳಿಸಿಕೊಳ್ಳಿಕ್ಕಾಗಿ ಯಕ್ಷಗಾನಗಳನ್ನು, ನಾಟಕಗಳನ್ನು ದಯವಿಟ್ಟು ಸ್ವಲ್ಪ ಕಾನೂನನ್ನು ಸಡಿಲಿಸಿ. ಈಗ ನಮ್ಮೊಳಗೆ ಸಂಘರ್ಷ ಬರಲಿಕ್ಕೆ ಆರಂಭ ಆಗಿದೆ. ಧ್ವನಿವರ್ಧಕ ಮತ್ತು ಬೆಳಕಿನ ವ್ಯವಸ್ಥೆ ಮಾಡುವ ಅಸೋಸಿಯೇಷನ್ನವರು ಅವರು ಹೇಳೋದು ತಪ್ಪಲ್ಲ, ಒಂದು ಪ್ರತಿಭಟನೆ ರೂಪದಲ್ಲಿ ಅವರು ಯಾರಿಗೂ ನಾವು ಕೊಡೋದಿಲ್ಲ, ಸರ್ಕಾರಿ ಕಾರ್ಯಕ್ರಮಕ್ಕೂ ಕೊಡೋದಿಲ್ಲ, ಇದಕ್ಕೂ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅವರು ತಪ್ಪಂತ ಹೇಳಿ ಕಾಣೋದಿಲ್ಲ. ಆದರೆ ಒಂದು ರೀತಿಯಲ್ಲಿ ತಪ್ಪೆ. ಇದು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳ್ದಾಗೆ ಆಯ್ತು ಇದು. ಅದಕ್ಕೆ ನಾವು ಹೇಳೋದಿಷ್ಟೇ, ಅವರೇನು ಹೋರಾಟ ಮಾಡ್ತಾರೆ ಅದಕ್ಕೆ ಕಲಾವಿದರ ಸಂಘ ಆಗಲಿ, ಯಕ್ಷಗಾನ ಆಗಲಿ, ಸಂಗೀತ ನಾವೆಲ್ಲರೂ ಸೇರಿ ಅವರಿಗೆ ಬೆಂಬಲ ಕೊಡ್ತೇವೆ. ನಾವು ಬೆಂಬಲ ಕೊಟ್ಟು ಒಟ್ಟು ಸೇರಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಬೇಕು. ನಮ್ಮ ಪರವಾಗಿ ಧ್ವನಿಯನ್ನು ಅವರು ಎತ್ತಬೇಕು. ಅಧಿವೇಶನದಲ್ಲಾಗಲಿ, ಗೃಹ ಮಂತ್ರಿಗೆ ಹತ್ರ, ಮುಖ್ಯಮಂತ್ರಿ ಹತ್ರ ಮಾತನಾಡಿ ಬೇರೆ ಜಿಲ್ಲೆಗಳಿಗೆ, ಬೇರೆ ಕಡೆಗೆ ಇಲ್ಲದಂಥ ಒಂದು ಕಾನೂನು ನಮಗೆ ಮಾತ್ರ ಯಾಕೆ ಹೇಳುವಂಥ ಪ್ರಶ್ನೆಯನ್ನು ಮಾಡಬೇಕು. ಈ ಕಾನೂನನ್ನು ಸಡಿಲಿಸಿ ಮೊದಲಿನಾಗೆ ಸೌಹಾರ್ದತೆಯಲ್ಲಿ ಇಲ್ಲಿ ಕಾರ್ಯಕ್ರಮ ಆಗುವತ್ತ ಯೋಚಿಸಬೇಕಂತ ಹೇಳಿ ಈ ಮೂಲಕ ವಿನಂತಿ ಮಾಡಿಕೊಳ್ತೇವೆ. ಮೊನ್ನೆ ಕಾಪಿಕಾಡ್ ಅವರ ನಾಟಕ ಇತ್ತು, ಮೊನ್ನೆ ಅಲ್ಲಿ ಬಂದು ನಿಲ್ಲಿಸಿದ್ರು ನಾಟಕವನ್ನು. ಇವತ್ತು ಸಾಯಂಕಾಲ ನಾಟಕ ಇದೆ ಅವರದು. ಬೆಳಿಗ್ಗೆ ಫೋನ್ ಬಂದಿದೆ ನಾಟಕ ಮಾಡಬಾರ್ದು ಅಂತ ಹೇಳಿ. ಈ ಥರದ ಪರಿಸ್ಥಿತಿ ಇದೆ ಇಲ್ಲಿ. ಎಂತಲೋಟು ಮಾತಾರೆ ಶಾಪಗ್ರಸ್ತ ಜಿಲ್ಲೆ ಅದ್ಬೋದು ದಯಮಾಡಿ ಸಾಂಸ್ಕೃತಿಕ ವೇದಿಕೆ ಅವು ಏತೋ ಸಮಯದ ದುಂಬು ನಡ್ತೊಂದು ಬೈದಿನ ಅಂಚಿನ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಈ ನಮ್ಮನೆಯನ್ನ ಜೀವನೋಡು 20 ವರ್ಷ ಆಡು ಒಂಜಿ 38 ವರ್ಷ ಆಡು ರಂಗಭೂಮಿಗೆ ಬರ್ತದೆ. ಇಂಚಿನ ಒಂಜಿ ಅವ್ಯವಸ್ಥೆ ಆಪಲಾತಜಿ ಮೊನ್ನೆ 5 ಗಂಟೆಗೆ ಟೆನ್ಷನ್, 5 ಗಂಟೆಗೆ ನಾಟಕ, 5 ಗಂಟೆಗೆ ಟೆನ್ಷನ್, ಜನರೇಟರ್ ಕೊರಪ್ಪ ಅಲ್ಲಿ 1,000 ಚಿಲ್ಲರೆ ಜನ ಇದ್ದೇರು, ಟಿಕೆಟ್ ಕೊಡ್ದು ಬೈದಿನಾಗಲಿ. ಇಂಚಿನ ಸಮಸ್ಯೆ ಅನ್ನಾಗ ಸಾಧಾರಣದಾಗ ಒಲ್ಲ ಹಾರ್ಟ್ ಅಟ್ಯಾಕ್ ಆಪನ ನಾವು ಲೆಂಚ ಅಡಿಗೆ ಜಾಪಿನ ಅಂಡ ನಿಕ್ಲ ನಮ್ಮ ಕಲಾಭಮಲ್ಲನ ಆಶೀರ್ವಾದ ದಾದನ ಒಂಜಿ ಮನಸ್ಸು ಬದಲ ಅಂಡ್ರಿ ಎಂಕ್ ಬೈಟ್ಸ್ ಕೊರ್ಚಿನೇ ಅಕ್ಲನ ತಪ್ಪತ್ತು ಯಾನು ಸೌಂಡು ಅಕ್ಲು ಮಸ್ತ್ ಕಾಸು ಪಾಡ್ದು ಆ ಬಾಂದು ಬರೋದೇ ತುಪ್ಪೇರು ಸೌಂಡ್ ಬಾಕ್ಸ್ ಅವು ಒಂದು ಮೈಕ್ ಗೀಕ್ ಒಂದು ಹೊರಾನೇ ಅಕ್ಲನ ಪತ್ತೊಂದು ಬೋದು ಒಂಜಿ ತಿಕ್ಕಡು ಡಂಪ್ ಮಾಡ್ತಾನ ಅವು ಅಕ್ಲೆಲ್ಲ ಬಂಜಿ ಬತ್ತುಂಡು ಅಕ್ಲೆಲ್ಲ ಬಂಜಿ ಬತ್ತುಂಡು ಬೇಜಾರಾಪುಂಡು ಅಕ್ಲೆಲ್ಲ ಇಲ್ಲದ ಇಲ್ಲು ಪೋಪಿನ ಲೈಟ್ ರಂಗಭೂಮಿದ ಇಲ್ಲು ಪೋಪಿನ ಲೈಟ್ ಕೆಲ ಮಸ್ತ್ ಕಲಾವಿದಾರನ ಇಲ್ಲು ಪೋಪುನು ಒಂದು ಐನು ಹೊಂದೊಂದು ಲೇರು ಈ ಪರಿಸ್ಥಿತಿ ಅಸಹಾಯಕರು ಎಂಕಲ್ಲ ಅಸಹಾಯಕರು ಹಕ್ಕಲ್ಲ ಅಸಹಾಯಕರು ಐಟ್ ಕಲಾಭಿಮಾನಿಗಳು ಬತ್ತಿನಾಗ್ಲಿಗೆ ಏತು ಬೇಜಾರಾಪಣ ಬಂಡ ನಾಟಕ ಉಂಡಾಯ್ಜ ಎಂಡ ಬದುಕಿಯನ್ನು ಬರ್ತದೆ ಆಪಣ ಜಂದು ಜನರೇಟರ್ ಇಚ್ಚಿಗೆತ್ತೆ ವಿಜಯರ ಪಾರ್ವತಿ ಜನರೇಟರ್ ದಂಡು ಲಾಸ್ಟಿಗೆ ಬುಡ್ದು ಬೈರು ಇನ್ನು ಒಂಜಿ ಮಲ್ಪಲೆ ಬಂದು ಬುಡ್ದು ಬೈರು ಅಂಜರೆಂಡು ನಾಟಕ ಇನ್ನು ಕಾಂಡೇರಿ ಫೋನ್ ಬೈದ್ರು ನಾಟಕ ಉಂತಾವ ಎಂಚ ನಾಟಕ ಮಲ್ಪಾರ ಇನ್ನು ಒಂಜಿ 10 ಲಕ್ಷದ ಟಿಕೆಟ್ ಸೇಲ್ ಆಗ್ತದೆ ರೋಟರಿ ದಾಖಲು ಇನ್ನು ಆತು ಹೌಸ್ಫುಲ್ ಉಂಡು ಇನ್ನು ನಾಟಕ ಅಂತ ಬತ್ತಿನಾಗ್ಲಿಗೆ ಏತು ಪ್ರಾಬ್ಲಮ್ ಇಂಥ ದೊಡ್ಡ ನಮಗೆ ಹೊಡೆತ ಬೀಳ್ತಾ ಇದೆ. ಜನಪ್ರತಿನಿಧಿಗಳು ಸ್ಪಂದಿಸಬೇಕು. ನಾನು ಕೇಳೋದಷ್ಟೇ, ನಾವು ಹೋಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ನಾವು ಮಾತಾಡ್ತೇವೆ, ನಮ್ಮನ್ನು ಅಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಜನಪ್ರತಿನಿಧಿಗಳು ದಯವಿಟ್ಟು ಅವರು ದಿವಸ ಬರೀತಾ ಇದ್ದಾರೆ ಅವರು, ಹೌದು ಅವರು ಎಚ್ಚರಿಸ್ತಾ ಇದ್ದಾರೆ. ಆದರೆ ಜನಪ್ರತಿನಿಧಿಗಳ ಈ ಬಗ್ಗೆ ಅವರಿಗೆ ಒಂದು ಸರಿಯಾಗಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಒಂದು ವಿವರಣೆ ಕೊಟ್ಟರೆ ಅವರು ಸ್ಪಂದಿಸಬಹುದು. ಅದು ಹೌದು ಅಂತ ಅವರಿಗೆ ಮನವರಿಕೆ ಮಾಡಬೇಕು, ಇಲ್ಲದ್ರೆ ಸಾಧ್ಯವಿಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then.
Introducing the hot and techy Brezza SCNG. Cool new SCNG tech for a cool new generation.